ಕೊಡಗು ಕರ್ನಾಟಕದ ಒಂದು ಜಿಲ್ಲೆಯಾಗಿದ್ದರೂ ಅಲ್ಲಿನ ಸಂಪ್ರದಾಯ, ಆಚಾರ ವಿಚಾರದಿಂದ ಹಿಡಿದು ಅವರು ಮಾತನಾಡುವ ಭಾಷೆಯವರೆಗೂ ವಿಭಿನ್ನ. ಇದು ಪಶ್ಚಿಮ ಘಟ್ಟದ ತಪ್ಪಲಿನ ದಟ್ಟವಾದ ಕಾಡುಗಳಿಂದ ವೈಭವೀಕರಿಸಿದ ಕರ್ನಾಟಕದ ಅತ್ಯಂತ ಸುಂದರ ಗಿರಿಧಾಮವೆಂದು ಪರಿಗಣಿಸಿ ಸ್ಕಾಟ್ಲೆಂಡ್ ಆಫ್ ಕರ್ನಾಟಕ ಎಂದು ಕರೆಯುತ್ತಾರೆ ಇದನ್ನ. ಕದಂಬ ವಂಶದ ಚಂದ್ರವರ್ಮರವರು ಕೊಡವರ ಮೂಲ ಪುರುಷ ಎಂದು ಹೇಳುತ್ತಾರೆ ಹಾಗೂ ಕೊಡವರು ಕಾವೇರಿಯನ್ನೇ ಕುಲದೇವತೆ ಎಂದು ಪೂಜಿಸುತ್ತಾರೆ. ಕೊಡವರು ತಮ್ಮದೇ ಆದ ವಿಭಿನ್ನ ಉಡುಪುಗಳನ್ನು ಹಬ್ಬ ಅಥವಾ ಮದುವೆಗಳ ಸಮಯದಲ್ಲಿ ಧರಿಸುತ್ತಾರೆ ಹಾಗೂ ಊಟದ ವಿಚಾರಕ್ಕೆ ಬಂದರೂ ಸಹ ತಮ್ಮದೇ ಆದ ವಿಶೇಷ ರೀತಿಯಲ್ಲಿ ಹಲವಾರು ಊಟಗಳನ್ನು ತಯಾರಿಸುತ್ತಾರೆ. ಇನ್ನು ಕೃಷಿ ವಿಚಾರಕ್ಕೆ ಬಂದರೆ ಕಾಫಿ, ಏಲಕ್ಕಿ, ಮೆಣಸು, ಅಡಕೆ, ಭತ್ತ ಹೀಗೆ ಹಲವಾರು ಮಲೆನಾಡಿನ ಬೆಳೆಗಳನ್ನು ಬೆಳೆಯುತ್ತಾರೆ. ಇಲ್ಲಿನ ಮದುವೆ ಸಮಾರಂಭವು ಒಂದು ವಿಶೇಷತೆಯನ್ನು ಹೊಂದಿದೆ ಮತ್ತು ಮದುವೆ ಸಮಯದಲ್ಲಿ ಯಾವುದೇ ಪುರೋಹಿತರು ಇರುವುದಿಲ್ಲ ಹಾಗೂ ಮನೆಯ ಹಿರಿಯರ ಸಮ್ಮುಖದಲ್ಲಿ ಅವರ ಆದೇಶದಂತೆ ನಡೆಸಲಾಗುತ್ತದೆ. ಮದುವೆ ಸಮಯದಲ್ಲಿ ಗಂಡಿನ ವೀರತ್ವ ಹಾಗೂ ಹೆಣ್ಣಿನ ತಾಳ್ಮೆಯನ್ನು ಪರೀಕ್ಷಿಸಲಾಗುತ್ತದೆ. ಕೊಡಗು ಕರ್ನಾಟಕಕ್ಕೆ ಸೇರಿದರೂ ಕೂಡ ಇಲ್ಲಿನ ಆಚಾರ ವಿಚಾರ ಬಹಳಷ್ಟು ಭಿನ್ನವಾಗಿವೆ. ಕೊಡಗಿನ ನಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿಕೊಳ್ಳಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳು ನಿಮ್ಮ ಮುಂದೆ ಬರಲಿವೆ.